ತುಳುನಾಡಿನಾದ್ಯಂತ ಬೆಲ್ಚಪ್ಪ ಅನ್ನೋದು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇದೇ ಹೆಸರನ್ನು ಇಟ್ಕೊಂಡು ಸಿನಿಮಾನು ತಯಾರಾಗಿ ಬಿಡುಗಡೆಯ ದಿನಾಂಕವು ರಿವೀಲ್ ಆಗಿರುವುದು ನಿಮಗೆ ಗೊತ್ತೇ ಇದೆ. ಟೈಟಲ್ ಮೂಲಕವೇ ಭಾರಿ ಸುದ್ದಿ ಹಾಗೆ ಸದ್ದು ಮಾಡ್ತಾ ಇರೋ ಬೆಲ್ಚಪ್ಪ ಹೇಗಿದ್ದಾನೆ ಎನ್ನೋ ಕುತೂಹಲ ಎಲ್ರಿಗೂ ಸಹಜ. ಹೀಗಾಗಿ ಚಿತ್ರ ಬರೋವರೆಗೂ ಕಾಯಕ್ಕಾಗಲ್ಲ, ಟ್ರೈಲರ್ ಆದ್ರೂ ರಿಲೀಸ್ ಮಾಡಿ ಅಂತ ಅದೆಷ್ಟೋ ಕೋಸ್ಟಲ್ವುಡ್ ಫ್ಯಾನ್ಸ್ ಕೇಳ್ತಾ ಇದ್ದಾರೆ. ಅದೇ ರೀತಿ ಬೆಲ್ಚಪ್ಪ ಚಿತ್ರದ ಟ್ರೈಲರ್ ಅನ್ನು ರಿಲೀಸ್ ಮಾಡೋ ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಾ ಇದೆ. ಆದ್ರೆ ಸಂಗತಿ ಇದಲ್ಲ, ಬೆಲ್ಚಪ್ಪ ಚಿತ್ರದ ಟ್ರೈಲರ್ ಯಾವ ರೀತಿ ರಿಲೀಸ್ ಮಾಡ್ತಾರೆ ಎನ್ನುವುದೇ ಬಿಗ್ ಬ್ರೇಕಿಂಗ್ ನ್ಯೂಸ್. ಅಂದ ಹಾಗೆ ಇದೇ ಶುಕ್ರವಾರ ಬೆಲ್ಚಪ್ಪ ಚಿತ್ರದ ಟ್ರೈಲರ್ ರಿಲೀಸ್ ಆಗಲಿದೆ. ಆದ್ರೆ ಈ ಟ್ರೈಲರ್ ಅನ್ನು ಯಾರು ರಿಲೀಸ್ ಮಾಡ್ತಿದ್ದಾರೆ ಎನ್ನುವುದು ನಿಮಗೆ ಗೊತ್ತಿದೆಯಾ? ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಶೇಷ ಅತಿಥಿಯ ಮೂಲಕ ಟ್ರೈಲರ್ ಅನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಈ ಅತಿಥಿ ತುಂಬಾನೇ ಫೇಮಸ್, ಹಾಗೆ ಎಲ್ರಿಗೂ ತುಂಬಾನೇ ಅಚ್ಚುಮೆಚ್ಚು. ಈವರೆಗೆ ಬಂದ ಅದೆಷ್ಟು ಭಾಷೆಯ ಅದೆಷ್ಟು ಚಿತ್ರಗಳ ಟ್ರೈಲರ್ಗಳು ಚಿತ್ರರಂಗದ ಗಣ್ಯರು, ರಾಜಕೀಯ ಗಣ್ಯರು, ಸ್ವಾಮೀಜಿ ಹೀಗೆ ಅನೇಕರ ಸಮ್ಮುಖದಲ್ಲಿ ರಿಲೀಸ್ ಆಗಿದ್ದವು. ಆದ್ರೆ ಈವರೆಗೆ ಬೆಲ್ಚಪ್ಪನ ರೀತಿ ಯಾವ ಟ್ರೈಲರ್ ಕೂಡ ರಿಲೀಸ್ ಆಗಿಲ್ಲ. ಈ ಮೂಲಕ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಬರೆಯಲು ಹೊರಟಿದ್ದಾರೆ ನಿರ್ದೇಶಕ ರಜನೀಶ್. ಅಷ್ಟಕ್ಕೂ ಬೆಲ್ಚಪ್ಪ ಟ್ರೈಲರ್ ಅನ್ನು ರಿಲೀಸ್ ಮಾಡ್ತಾ ಇರೋ ಆ ವಿಶೇಷ ಅತಿಥಿಯಾದ್ರೂ ಯಾರು ಅನ್ನೋ ಕುತೂಹಲ ನಿಮಗೆ ಮೂಡಿರ್ಬೋದು. ಇವೆಲ್ಲದಕ್ಕೂ ಶುಕ್ರವಾರವೇ ಉತ್ತರ ಸಿಗಲಿದೆ ಎಂತಾರೆ ನಿರ್ದೇಶಕರು. ಚಿತ್ರರಂಗದ ಇತಿಹಾಸದಲ್ಲೇ ವಿಭಿನ್ನತೆಗೆ ಸಾಕ್ಷಿಯಾಗ್ತಾ ಇರೋ ಬೆಲ್ಚಪ್ಪನಿಗೆ ನಮ್ದೊಂದು ಆಲ್ ದ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.